2017ನೇ ಇಸವಿ ಕಳೆದು 2018ರ ಹೊಸ್ತಿಲಲ್ಲಿ ಇದ್ದೇವೆ. ಸ್ಯಾಂಡಲ್ವುಡ್ನಲ್ಲಿ ಹಲವಾರು ವಿಶೇಷತೆಗಳ ನಿರೀಕ್ಷೆಯೂ ನಮಗಿದೆ. ಈ ವರ್ಷ ನಮ್ಮ ಬಹು ನಿರೀಕ್ಷೆಯ ಸಿನಿಮಾ ಅಭಿಸಾರಿಕೆ ಹೊಸ ವರ್ಷಕ್ಕೆ ಸಿನಿಮಾ ಲೋಕದಲ್ಲಿ ಹೊಸತನ ಪರಿಚಯಿಸುವ ಪ್ರಯತ್ನದಲ್ಲಿದೆ ಸಿನಿಮಾ ತಂಡ. ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ಫ್ಯಾಷನ್ ಎಬಿಸಿಡಿ ಮುಖ್ಯಸ್ಥರಾದ ಚರಣ್ ಸುವರ್ಣ ಅವರಿಂದ ಅಭಿಸಾರಿಕೆಯ ಟೀಸರ್ ಲಾಂಚ್ ಮಾಡಿದ ಚಿತ್ರತಂಡ ಸಿನಿಮಾದ ಬಗ್ಗೆ ವ್ಯಾಪಕ ಕುತೂಹಲವನ್ನೇ ಸೃಷ್ಟಿಸಿತು. ನಿರ್ದೇಶಕರಾದ ಮಧುಸೂದನ್ ಎಎಸ್, ಸಹ ನಿರ್ಮಾಪಕರಾದ ಶಿವಕುಮಾರ್, ಹಾಗೆಯೇ ಕರಾವಳಿಯ ಬೆಡಗಿ ಸೋನಲ್ ಮೊಂತೇರು ಟೀಸರ್ ಒಂದು ಸ್ಯಾಂಪಲ್, ಸಿನಿಮಾ ರಿಲೀಸ್ ಆದಾಗ ಇನ್ನಷ್ಟು ಸರ್ಪ್ರೈಸ್ ಇರುತ್ತೆ ಎಂದ್ರು. ಸಿನಿಮಾ ಅಭಿಸಾರಿಕೆ, ಈ ಅಭಿಸಾರಿಕೆ ಅಂತ ಅಂದ್ರೆ ಫಸ್ಟ್ ಅಭಿ ಅಂದ್ರೆ ಒಬ್ಬ ನಾಯಕನ ಹೆಸರು, ಸಾರಿಕಾ ಅಂದ್ರೆ ನಾಯಕಿ ಹೆಸರು, ಅಭಿಸಾರಿಕೆ. ಸೊ ಅದಲ್ಲದೆ ಅಭಿಸಾರಿಕೆ ಅಂದ್ರೆ ಇನ್ನೊಂದು ಮೀನಿಂಗ್ ಇದೆ. ಒಂದು ಪ್ರೀತಿಗೋಸ್ಕರ ಕಾಯ್ತಿರೋಂಥ ಒಂದು ಟೋಟಲ್ ಆ ಮೀನಿಂಗ್ ಅಭಿಸಾರಿಕೆ, ಭೇಟಿ, ಆ ರೀತಿ ಬರುತ್ತೆ. ಜೊತೆಗೆ ಈ ಚಿತ್ರದ ಆಲ್ಮೋಸ್ಟ್ ವರ್ಕ್ ಎಲ್ಲ ಮುಗಿದಿದೆ, ಇನ್ನು ಪೋಸ್ಟ್ ಪ್ರೊಡಕ್ಷನ್ ಹೋಗ್ತಾ ಇದೆ. ಟೀಸರ್ ನೋಡುವಾಗಲೇ ವಿಭಿನ್ನ ಸಿನಿಮಾ ಒಂದು ಕನ್ನಡದಲ್ಲಿ ತಯಾರಾಗಿದೆ ಅನ್ನಿಸುವುದು ಸಹಜ. ಅದಕ್ಕೆ ಅಭಿಸಾರಿಕೆಯ ನಿರ್ದೇಶಕರಲ್ಲಿಯೇ ಸಮರ್ಪಕ ಉತ್ತರ ಇದೆ. ಹೀರೋ ಹೀರೋಯಿನ್ ಜೊತೆಗೆ ಇನ್ನೊಂದು ನೆಗೆಟಿವ್ ರೋಲ್ ಇದೆ, ಯಶ್ ಶೆಟ್ಟಿ ಅಂತ ಹೇಳಿ. ಅವ್ರು ನಮ್ಮ ಈ ಮಂಗಳೂರು ಸೈಡ್ ಅವರು ಕನ್ನಡದಲ್ಲಿ ಬಿಸಿನೆಸ್ ಅವರು ಸೆಲೆಕ್ಟ್ ಮಾಡಿದ್ವಿ. ಸೊ ಇದು ಕತೆ ಹೀರೋಯಿನ್ ಮತ್ತೆ ಆ ವಿಲನ್ ನಡುವೆನೆ ಪ್ಲೇ ಆಗ್ತಾ ಹೋಗುತ್ತೆ. ಇದ್ರ ಇನ್ ಬಿಟ್ವೀನ್ ಹೀರೋ ಕ್ಯಾರೆಕ್ಟರ್ ಬರುತ್ತೆ. ಒಂಥರ ಡಿಫರೆಂಟ್ ಅಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ. ಸಿನಿಮಾದ ಬಜೆಟ್ ನಿರೀಕ್ಷಿತ ಹಂತ ದಾಟಿದ್ರೂ ಹಾಡುಗಳನ್ನ ರಮಣೀಯ ಸ್ಥಳಗಳಲ್ಲಿ ಚಿತ್ರೀಕರಿಸಲಾಗಿದೆ. ಹಿಮಾಚಲ ಪ್ರದೇಶ, ಕುಲು ಮನಾಲಿ, ಹಾಗೆಯೇ ಉತ್ತರ ಭಾರತ ಹಾಗೂ ಕರ್ನಾಟಕದ ಸುಂದರ ಸ್ಥಳಗಳಲ್ಲಿ ಚಿತ್ರಿತವಾಗಿದೆ. ಶೂಟಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಇದು ಒಂದು ಸಾಂಗ್ ಮನಾಲಿಯಲ್ಲಿ, ಕುಲು ಮನಾಲಿಯಲ್ಲಿ ಶೂಟ್ ಮಾಡಿದ್ವಿ. ಕುಲು ಮನಾಲಿ ಅದು ತುಂಬಾ ಚೆನ್ನಾಗಿ ಬಂದಿದೆ. ಸಾಂಗ್ ಇದೆ, ಅಲ್ಲೊಂದು ಸಾಂಗ್ ಮಾಡಿದ್ವಿ, ಇಲ್ಲೊಂದು ಸಾಂಗ್ ಚೆನ್ನಾಗಿ ಬಂದಿದೆ. ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಸಾಂಗ್ ಮಾಡ್ಬೇಕಾದ್ರೆ, ಕೋಲ್ಡ್ ಅಲ್ಲಿ ವೆದರ್ ಅಲ್ಲಿ ಚೆನ್ನಾಗಿತ್ತು. ಅಭಿಸಾರಿಕೆ ಸಿನಿಮಾ ವಿಶೇಷ ದಾಖಲೆಯನ್ನ ತನ್ನ ಕತೆ, ಚಿತ್ರಕಥೆ, ಸಂಭಾಷಣೆಯ ಮೂಲಕ ನಿರ್ಮಿಸಬಹುದಾದ ನಿರೀಕ್ಷೆಯನ್ನ ಚಿತ್ರತಂಡ ಹೊಂದಿದೆ. ಕರಣ್ ಡಿ ಕೃಪಾ ಅವರ ಸಂಗೀತ ನಿರ್ದೇಶನದ ಈ ಚಿತ್ರದಲ್ಲಿ 3 ಹಾಡುಗಳಿದ್ದು, ಹೆಸರಾಂತ ಗಾಯಕರಾದ ನಕುಲ್, ಅನುರಾಧ ಭಟ್, ಅಜಯ್ ವಾರಿಯರ್ ಹಾಗೂ ಸುಪ್ರಿಯಾ ಧ್ವನಿ ನೀಡಿದ್ದಾರೆ. ತುಳು ಸಿನಿಮಾಗಳ ಮೂಲಕ ಪರಿಚಿತವಾದ ತುಳುನಾಡಿನ ಬೆಡಗಿ ಸೋನಲ್ ಮೊಂತೇರು ಅವರ ಮೊದಲ ಕನ್ನಡ ಚಲನಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಟೀಸರ್ನಲ್ಲಿ ಅವರ ನಟನೆ ಕುತೂಹಲಕಾರಿಯಾಗಿದೆ. ಅವರ ನಟನೆಗೆ ಅದ್ಭುತ ಪ್ರಶಂಸೆಯೂ ಚಿತ್ರತಂಡದಿಂದ ವ್ಯಕ್ತವಾಗಿದೆ. ಸೋನಲ್ ನೃತ್ಯದ ಹಾಡನ್ನ ಅವರು ಯಾವಾಗಲೂ ಗುಣಗುಣಿಸುತ್ತಿರುತ್ತಾರೆ. ಹೊಸ ಸಂಚಿಕೆ ನೀನಲ್ಲವೇ ಅಭಿಸಾರಿಕೆ. ಟೀಸರ್ ಬಿಡುಗಡೆಯಾಗಿದೆ. ಇನ್ನು ಫೆಬ್ರವರಿ ತಿಂಗಳಾಂತ್ಯದವರೆಗೆ ಕಾಯಬೇಕು. ವಿನೂತನ ರೀತಿಯಲ್ಲಿ ಕ್ರಿಯಾತ್ಮಕವಾಗಿ ರೂಪುಗೊಂಡ ಭರವಸೆಯ ತಂಡದ ಕೊಡುಗೆಗಾಗಿ ಚಲನಚಿತ್ರದ ವಿಶೇಷತೆ ತಿಳಿಸಲು ಡಿವಿ ಮೂವೀಸ್ ಸಿದ್ಧವಾಗಿದೆ. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.